ಇತಿಹಾಸ ಪ್ರಸಿದ್ಧ ಕಾರಣಿಕ ಕ್ಷೇತ್ರ ಪಣೋಲಿ ಬೈಲು ಶ್ರೀ ಕಲ್ಲುಟಿ ದೈವಸ್ಥಾನದಲ್ಲಿ ಹೊಸ ಅಕ್ಕಿ ಊಟ ನಡೆಯಿತು. ಪ್ರತಿ ವರ್ಷವೂ ಕಾವೇರಿ ಸಂಕ್ರಮಣ ದಿನದಂದು ಹೊಸ ಅಕ್ಕಿ ಊಟ ಇಲ್ಲಿ ಬಡಿಸಲಾಗುತ್ತದೆ. ಈ ವರ್ಷ ಕಾವೇರಿ ಸಂಕ್ರಮಣ ಸೋಮವಾರ ದಿನದಂದು ಬಂದ ಹಿನ್ನೆಲೆಯಲ್ಲಿ ಸೋಮವಾರ ದೈವಕ್ಕೆ ಅಗಿಲು ಬಡಿಸುವ ಕ್ರಮ ಇಲ್ಲದ ಕಾರಣ ಇಂದು ಮಂಗಳವಾರ ಹೊಸ ಅಕ್ಕಿ ಊಟದ ಜೊತೆಗೆ ಅಗಿಲು ಬಡಿಸಲಾಯಿತು. ಭಕ್ತರು ಅಕ್ಕಿ ವಿಶೇಷವಾಗಿ ತರಕಾರಿಗಳನ್ನ ಕ್ಷೇತ್ರಕ್ಕೆ ಸಮರ್ಪಿಸಿದ್ರು. ಹೊಸ ಅಕ್ಕಿ ಬಡಿಸುವ ವೇಳೆ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್, ಭಂಡಾರದ ಮನೆಯವರು, ಪ್ರಧಾನ ಅರ್ಚಕ ವಾಸು ಮೂಲ್ಯ, ಅರ್ಚಕರಾದ ನಾರಾಯಣ ಮೂಲ್ಯ, ಮೋನಪ್ಪ ಮೂಲ್ಯ, ದೇವಸ್ಥಾನದ ಚಾಕರಿಯವರು ಹಾಗೂ ಸಾವಿರಾರು ಭಕ್ತರು ಹಾಜರಿದ್ದರು. ಸುಮಾರು 2018 ಅಗಿಲು ಸೇವೆಯನ್ನ ಭಕ್ತರು ನೀಡಿದ್ದರು.